ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ 21ನೇ ವರ್ಷದ ಭಜನಾ ಮಂಗಳೋತ್ಸವ ಮತ್ತು ಸಮಾರೋಪ ಸಮಾರಂಭದ ವಿಶೇಷ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮವಿಹ ಈ ನೆಲ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನೇತ್ರಾವತಿ ಬಂದಳು ಮಾಲೆಯಾಗಿ, ದೇವಗಂಗೆಯಂತೆಯೇ ಪಾವನೆಯಾಗಿ. ನೇತ್ರಾವತಿ ಬಂದಳು ಮಾಲೆಯಾಗಿ, ದೇವಗಂಗೆಯಂತೆಯೇ ಪಾವನೆಯಾಗಿ. ಅಣ್ಣಪ್ಪ ಬಂದನಿಲ್ಲಿ ಸೇವೆಗಾಗಿ, ಭೂತ ಪ್ರೇತ ಸೇನೆಗೆ ನಾಥನಾಗಿ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಹನು ಬಾಹುಬಲಿ. ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಹನು ಬಾಹುಬಲಿ. ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ, ಯಾತ್ರಿಕನೇ ಧನ್ಯನಾಗಿ ನಲಿ ನಲಿ. बोलो श्री मंजुनाथ भगवान की, बोलो श्री चंद्रनाथ भगवान की. Hare
ರಾಮಕೃಷ್ಣರು
ಶ್ರೀ ಮಹಾಗಣಪತಿ ಕಿ ಧರ್ಮ ದೇವತೆಗಳಿಗೆ, ಅಣ್ಣಪ್ಪ ಸ್ವಾಮಿಗೆ, ಶ್ರೀ ಚಂದ್ರನಾಥ ಸ್ವಾಮಿ ಕಿ. ಇವತ್ತು ಈ ಮಂಗಲೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೀವು ಮಾಡಿದ 1 ವಾರಗಳ ಸಾಧನೆ, ಭಜನೆ ಅಭ್ಯಾಸ ಮತ್ತು ಸಾತ್ವಿಕ ಜೀವನಕ್ಕೆ ಕೊನೆಯ ಗಳಿಗೆಯಲ್ಲಿ ಅದು ನಿಮಗೆ ಸಿದ್ಧಿಸಲಿ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡಾಗ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸತ್ಯದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಸ್ವತಃ ತಾವೇ ಇಲ್ಲಿಗೆ ಬಂದು ನಿಮ್ಮೆಲ್ಲರಿಗೂ ನಿಮ್ಮ ಸಾಧನೆ ಸಿದ್ಧಿಯಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಅವರಿಗೆ ನಾನು ಮೊದಲದಾಗಿ ಗೌರವಗಳನ್ನು, ಪ್ರಣಾಮಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾರ್ಗದರ್ಶಕರು ಮತ್ತು ಪ್ರೇರಕರು, ಅದರ ಜೊತೆಗೆ ಸಾಧಕರಾಗಿರುವ ಶ್ರೀ 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 ಮೋಹನ್ದಾಸ್ ಸ್ವಾಮೀಜಿ ಅವರಿಗೂ ಕೂಡ ನಾನು ಈ ಸಂದರ್ಭ ಗೌರವಿಸಿ, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರಾದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಬರಬೇಕಿದ್ದು, ಅವರನ್ನು ನಮ್ಮ ಒರಿಸ್ಸಾದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆ ಮೂಲಕ ನಾವು ಸಂಪರ್ಕಿಸಿದಾಗ ಬಹಳ ಸಂತೋಷದ ಒಪ್ಪಿದ್ರು. ಕಾರಣಾಂತರಗಳಿಂದ ಇವತ್ತಿಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು ಹೇಳಿ ಕಳಿಸಿದ್ದಾರೆ. ನೀವು ಬರುವಾಗ ಬರೀ ಕೈಯಲ್ಲಿ ಬಂದಿದ್ದೀರಿ, ಇಲ್ಲೊಂದೊಂದು ಚೀಲ ಕೊಟ್ಟಿದ್ದೇವೆ ನಿಮಗೆ. ಕೆಲವರು ಏನಾದರೂ ಹಲ್ಲುಜ್ಜೋದು ಮರೆತರೆ, ಸಾಬೂನು ಮರೆತರೆ, ಬಟ್ಟೆ ಮರೆತರೆ ಅಂತ ಹೇಳಿ ನಿಮಗೆಲ್ಲ ಕೊಟ್ಟಿದ್ದೇವೆ. ಆದರೆ ಹೋಗುವಾಗ ಆ ಬ್ಯಾಗ್ ಸಾಗಿ ಅಷ್ಟು ವಸ್ತುಗಳನ್ನು ನೀವು ಸಂಗ್ರಹಿಸಿದ್ದೀರಿ. ಈಗ ಇಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಅಂತ ಯಾರ್ಯಾರು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಅವರೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಉದ್ದೇಶ ನೀವು ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಗ್ರಾಮದಲ್ಲಿ ಆಗಬೇಕು ಅನ್ನೋದೇ ನಮ್ಮ ಸಂಕಲ್ಪ ಇದೆ. ನೀವು ನಮಗೆ ಹೇಳಿದ್ದೇವೆ ನಾವು ಇಲ್ಲಿ ಏನು ಅಂತಂದರೆ ಸಂಸ್ಕೃತಿ ಸಂವರ್ಧನಾ ಕಾರ್ಯಾಗಾರ. ಇದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅಂತ ಕಾರ್ಯಕ್ರಮ. ನಾವೆಲ್ಲರೂ ಭಗವಂತನ ಪ್ರತಿನಿಧಿಗಳಾಗಬೇಕು. ನಮ್ಮ ಸಮಾಜದಲ್ಲಿ, ಸಂಸಾರದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಂಸಾರದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಾವು ಕಂಡು ಇದು ನಮ್ದಲ್ಲ ಅನ್ನೋ ಬದಲು ಇವ ನಮ್ಮವ ಅನ್ಬೇಕು. ಇವನಾರವ ಎನ್ನಬೇಡ, ಇವ ನಮ್ಮವ ಅಂತ ಏನು ಬಸವಣ್ಣವರು ಹೇಳಿದ್ದಾರೆ, ಅದೇ ತತ್ವ ನಮ್ಮಲ್ಲಿ ಬರಬೇಕು. ಹಾಗಾಗಿ ಇನ್ನು ಮೇಲೆ ಇಡೀ ಗ್ರಾಮ ನಮ್ಮದು, ಗ್ರಾಮದ ವ್ಯಕ್ತಿಗಳೆಲ್ಲ ನಮ್ಮವರು, ಅವರ ಸಮಸ್ಯೆಯೆಲ್ಲ ನಮ್ಮವು ಅನ್ನೋದ ಭಾವನೆಯಿಂದ ನೀವು ತಿಳ್ಕೊಳ್ಬೇಕು. ಕೆಲವು ವರ್ಷಕ್ಕೆ ಹಿಂದೆ ನಾನು ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾಭ್ಯಾಸ ಇರುವಾಗ ನಾನೊಂದು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಆಗ ನಮ್ಮ ಒಬ್ಬರು ಅಲ್ಲಿ ಗುರುಗಳು ಪಾದ್ರಿ ಅವರಿದ್ದರು. ಅವರು ನನ್ನನ್ನು ಒಂದು ದಿವಸ ನಮ್ಮ ಹಾಸ್ಟೆಲ್ಗೆ ಬಾ, ನಾನು ನಿಮಗೆ ಅಲ್ಲಿ ಕೆಲಸ ಇದೆ, ಸ್ವಲ್ಪ ಸಂಬಳಗಳನ್ನೆಲ್ಲ ನಮ್ಮ ಅಭ್ಯರ್ಥಿಗಳ ಸ್ಟಾಫಿಗೆ ನಾನು ಸಂಬಳ ತುಂಬಿಸಿಕೊಡ್ಬೇಕು, ನೀನು ಅಲ್ಲಿಗೆ ಬಾ ಅಂತ ಕರ್ತಾರೆ. ಹೋಗಿ ಎಲ್ಲ ಅವ್ರಿಗೆಲ್ಲ ಪ್ಯಾಕೆಟಿಗೆಲ್ಲ ತುಂಬಿಸಿ ನಾನೆಲ್ಲ ಆದಮೇಲೆ ಅವ್ರು ಹೇಳಿದರು, ನೋಡು ವೇಣೂರಿನ ಹತ್ರ ಒಂದು ಹಳ್ಳಿ ಇದೆ, ನಾನು ಮಂಗಳೂರಿನವನೇ, ಆ ಹಳ್ಳಿಯಲ್ಲಿ ಒಬ್ಬ ಅನಾಥ ಹೆಂಗಸಿದ್ದಾಳೆ, ಅವಳಿಗೆ ಮನೇಲಿ ಇಂಥ ಕಷ್ಟ ಇದೆ, ಇಷ್ಟೆಲ್ಲ ಹೇಳಿ ಅವಳಿಗೆ ಏನಾದರೂ ಸಹಾಯ ಮಾಡು ಅಂತ ಹೇಳಿದ್ರು. ನನಗೆ ಆಗ ಅನಿಸಿದ್ದು, ಸೀದಾ ನಾನು ಮನೆಗೆ ಬಂದು ತಂದೆಯವರಿಗೆ ಹೇಳಿದೆ, ತಂದೆಯವರವರಿಗೆಲ್ಲ ಸಹಾಯ ಮಾಡಿದ್ದು ಬೇರೆ. ಆದರೆ ಒಂದು ಸಂಸಾರದಲ್ಲಿ ಒಬ್ಬ ಹೆಣ್ಣು ಮಗಳು ಅವಳು ಏನೋ ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡಿದ್ದಾಳೆ. ಅವಳ ಬಗ್ಗೆ ಕಾಳಜಿಯನ್ನು ತಾಳಿ ಯಾರಿಗೆ ಹೇಳಬೇಕು? ಹೇಳಿದರೆ ಹೆಗ್ಡವರಿಗೆ ಹೇಳಬೇಕು. ಹೆಗ್ಡವರಿಗೆ ಮುಟ್ಟುವಂಥ ಸಂದರ್ಭ ನನಗಿಲ್ಲ. ಹಾಗಾಗಿ ಅವರ ಮಗನಿಗೆ ಹೇಳಿದರೆ ಅವರಿಗೆ ಮುಟ್ಟುತ್ತೆ ಅಂತ ಅವ್ರು ಹೇಳಿದ್ರಲ್ಲ. ಈ ಕಾಳಜಿ ಬರೀ ಕ್ರೈಸ್ತ ಸಮಾಜದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಇದೆ. ನಮ್ಮ ಸಮಾಜದಲ್ಲೂ ಕೂಡ ಈ ಅನುಕಂಪ ನಮ್ಮಲ್ಲಿದೆ, ಸೇವೆ ಮನೋಭಾವ ನಮ್ಮಲ್ಲಿದೆ, ಪರಸ್ಪರ ಸೇವೆ ಮಾಡತಕ್ಕಂಥ ಮನೋಧರ್ಮ ನಮ್ಮಲ್ಲೂ ಇದೆ. ಯೋಜನೆಯಲ್ಲಿ ನಾವೇನು ನಿಮಗೆ ಆದರ್ಶ ಹಾಕಿಕೊಟ್ಟಿದ್ದೇವೆ, ಮಹಿಳೆಯರನ್ನು ಆಧರಿಸಿ, ಗೌರವಿಸಿ, ಸೇವೆ ಮಾಡಿ, ಸಬಲೀಕರಣ ಮಾಡಿ, ಅವರಿಗೆ ಗೌರವವನ್ನು ಕೊಡಿ ನಿಮಗೆ ಅಭ್ಯಾಸ ಕೊಟ್ಟಿದ್ದೇವೆ. ಅಂತೆ ಇನ್ನು ಮೇಲೆ ಭಜನಾ ಮಾಧ್ಯಮದ ಮೂಲಕ ಗ್ರಾಮದ ಸಂಘಟನೆ ಆಗಬೇಕು. ಗ್ರಾಮದ ಎಲ್ಲ ಕಷ್ಟಗಳು ನಮ್ಮದಾಗಬೇಕು. ಸುಖ ಎಲ್ಲರೂ ಹಂಚಿಕೊಳ್ಬೇಕು, ದುಃಖವನ್ನು ಕೂಡ ಎಲ್ಲರೂ ಹಂಚಿಕೊಳ್ಬೇಕು. ಸುಖವನ್ನು ಹಂಚಿಕೊಳ್ಳಿಕ್ಕೆ ಈಗ ಅವ್ರು ಹೇಳಿದ್ರು ಕತೆ, ಶ್ರೀಮಂತರ ಮನೆಯಲ್ಲಿ ಗಂಡ ಇದ್ದಾಗ ಎಲ್ಲರೂ ಸುಖ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ರು. ಆದರೆ ಅನಾಥೆಯಾದ ಹೆಂಗಸಿಗೆ ದೇವಸ್ಥಾನದ ಸೇವೆ ಮಾಡುವಂಥದ್ದೇ ಗತಿಯಾಯಿತು. ಯಾರು ಕೂಡ ಅವರ ಸಹಾಯಕ್ಕೆ ಬರಲಿಲ್ಲ. ಆದರೆ ಹಾಗಾಗಬಾರ್ದು. ನಾವು ಸುಖ ದುಃಖ ಎರಡನ್ನೂ ಕೂಡ ಹಂಚಿ ತಿನ್ನುವಂಥ ಮನೋಭಾವನೆ ಬರಬೇಕಾದ್ರೆ
ಭಗವಂತನಲ್ಲಿ ನಮ್ಮ ಶ್ರದ್ಧೆ ಹೆಚ್ಚಾಗಬೇಕು, ಧರ್ಮದಲ್ಲಿ ನಮ್ಮ ಆಸಕ್ತಿ ಹೆಚ್ಚಾಗಬೇಕು ಮತ್ತು ನಮ್ಮ ವ್ಯವಹಾರಗಳಲ್ಲಿ ಧಾರ್ಮಿಕ ಪ್ರಜ್ಞೆ ಬರಬೇಕು. ಆದ್ದರಿಂದ ಇವತ್ತು ನಿಮ್ಮ ತರಬೇತಿ ಪಡೆದವರು ಯಶಸ್ವಿಯಾಗಿ ನಿಮ್ಮ ಗ್ರಾಮಗಳಿಗೆ ಹೋಗಿ ಗ್ರಾಮ ಸಂಘಟನೆ ಮಾಡಿ, ಭಜನಾ ಕಮ್ಮಟಗಳ ಭಜನಾ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ, ಜನರನ್ನು ಒಗ್ಗಟ್ಟು ಮಾಡಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಹೇಳಿ ಇವತ್ತು ನೀವೆಲ್ಲ ಬಹಳ ಯಶಸ್ವಿಯಾಗಿ ಇಲ್ಲಿ ನಡೆಸಿದ್ದೀರಿ. ನಾನು ಕೆಲವು ದಿವಸ ಬಂದಿದ್ದೇನೆ ನಿಮ್ಮ ಕಾರ್ಯಕ್ರಮ ನೋಡಲಿಕ್ಕೆ. ಎಲ್ಲರೂ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀವಿ. ಆದರೆ ಅಭ್ಯಾಸ ಮಾಡೋದು ಸುಲಭ, ಮರೆಯೋದು ಬಹಳ ಸುಲಭ. ಅಭ್ಯಾಸ ಮಾಡೋದು ಸುಲಭ, ಆದರೆ ಮರೆಯೋದು ಇನ್ನೂ ಸುಲಭ. ಅದನ್ನು ಮರೆಯದೆ ಪ್ರತಿಯೊಂದು ಹಾಡುಗಳನ್ನು ಮತ್ತು ಇಲ್ಲಿ ಹೇಳಿದ ಈಗ ವಾಕ್ಯಗಳೆಲ್ಲ ನೀವು ಹೇಳಿ ನಿಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡಿ ಅಂತ ಹೇಳಿ ಇವತ್ತು ಮಾನಿಲ ಶ್ರೀಗಳವರು 7 ದಿವಸಗಳ ಕಾಲ ಇಲ್ಲಿ ಇದ್ದು ನಮ್ಮ ಜೊತೆಗೆ ಮಾರ್ಗದರ್ಶಕರಾಗಿ, ನಮ್ಮೊಂದಿಗೆ ನಮ್ಮವರಾಗಿ, ನಮ್ಮ ಎಲ್ಲ ನಡೆಗಳಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ವಿಶೇಷತೆ ಅಂತಂದರೆ ಸಮಾಜದೊಂದಿಗೆ ಶ್ರೀಸಾಮಾನ್ಯನೊಂದಿಗೆ ತಾವು ಬೆರೆತು ಅವರನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಮೇಲೆ ಕೂತು ಪರಿಹಾರ ಮಾಡೋ ಬದಲು ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು, ಗೌರವಗಳನ್ನು ನಾನು ಸಮರ್ಪಿಸ್ತೇನೆ. ನಾನು ಸ್ವಲ್ಪ ಅನುಕಂಪ ಸ್ವಲ್ಪ ಕೂತ್ಕೊಂಡಿದ್ದು ಎಲ್ಲ ಬಂದು ಹುಡುಕೋದ್ಬಿಟ್ಟು ಆವಾಗ ಗೊತ್ತಾಯ್ತು, ಓಹೋ ಇವರಿಗೆ ಭಾಳ ಸುಸ್ತಾಗಿದೆ, ಕುಣಿಸೋದು ಜಾಸ್ತಿ ಆಗಿದೆ, ಅದಕ್ಕೆ ಹೇಮಾವತಿಯವರ ಹೆಜ್ಜೆ ಕುಣಿತವೇ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ನೀವೇನು ಕುಣಿತ ಅಭ್ಯಾಸ ಮಾಡಿದರೆ ಭಾಳ ಚೆನ್ನಾಗಿ ಮಾಡಿದ್ದೀರಿ. ನನಗೆ ತುಂಬ ಸಂತೋಷ ಆಯಿತು. ಹಾಗೆ ನೀವು ಹೋಗಿ ನಿಮ್ಮ ಗ್ರಾಮದಲ್ಲಿ ಈಗ ಕುಣಿತ ಮಾಡುವಾಗ ನಿಮ್ಮ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ನಿಮ್ಮ ಮನೆಯವರು ಮಾತ್ರ ಅಲ್ಲ, ಊರವರು, ಇವರು ಹೇಗೆ ಎಷ್ಟು ಎಕ್ಸ್ಪರ್ಟ್ ಆದರೂ 7 ದಿವಸದಲ್ಲಿ ಅಂತ ನಿಮ್ಮೆಲ್ಲ ಅಸೂಯೆ ಪಡುವಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯ ಮಾಡಿದ್ದೀರಿ. ಇದಕ್ಕೆ ಕಾರಣರಾದವರು ನಮ್ಮ ನೃತ್ಯ ಭಜನೆಯನ್ನು ಮಾಡಿಸಿದಂಥ ರಮೇಶ್ ಕಲ್ಮಾಡಿ ಮತ್ತು ಶಂಕರ್ ಅವರು. ರಮೇಶ್ ಕಲ್ಮಾಡಿ ಅವರು ಅದ್ಭುತ ನೃತ್ಯವನ್ನು ಮಾಡಿದ್ದಾರೆ. ಈ ಕಲ್ಮಾಡಿ ಮತ್ತು ಶಂಕರ್ ಅವರಿಗೆ ಕೂಡ ವಿಶೇಷ ನನ್ನ ಅಭಿನಂದನೆಗಳನ್ನು ಹೇಳಿ. ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆತ್ಮೀಯ ಸದ್ಭಕ್ತರೇ, ಇವತ್ತು ಪರಮ ಪವಿತ್ರವಾಗಿರತಕ್ಕಂತಹ ಮಂಜುನಾಥೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಕ್ಷೇತ್ರ ವತಿಯಿಂದ ಹಮ್ಮಿಕೊಂಡಿರತಕ್ಕಂತಹ ಈ ಭಜನಾ ತರಬೇತಿ ಶಿಬಿರದ ಮಂಗಳೋತ್ಸವದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಜೀವನದಲ್ಲಿ ಭಜನೆಯನ್ನ ಯಾಕೆ ಮಾಡಬೇಕು, ಯಾಕೆಂತ ಕೇಳಿದರೆ ಕಳೆದ 1 ವಾರದಿಂದ ನೀವೆಲ್ಲರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಭಜನಾ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲ ಕಲ್ತ್ಕೊಂಡಿದ್ದೀರ. ಭಜನೆ ಯಾಕೆ ಮಾಡಬೇಕು ನೋಡಿ, ಜೀವನದಲ್ಲಿ ಭಜನೆಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದರೆ, ನಮ್ಮ ಅಂತರಂಗದಲ್ಲಿ ಉತ್ತಮವಾದ ಸಂಸ್ಕಾರ ಜಾಗೃತ ಆಗಬೇಕು ಅಂತಾದರೆ ನಾವು ಜೀವನದಲ್ಲಿ ನಿತ್ಯವೂ ಭಜನೆಯನ್ನ ಮಾಡಬೇಕು. ಅಂತರಂಗದಲ್ಲಿ ಯಾಕೆ ಉತ್ತಮ ಸಂಸ್ಕಾರ ಜಾಗೃತ ಆಗಬೇಕು ನೋಡಿ, ಜೀವನ ಬಹಳ ಅಮೂಲ್ಯವಾದದ್ದು. ಅವರ್ ಹ್ಯೂಮನ್ ಲೈಫ್ ಇಸ್ ಮೋಸ್ಟ್ ಪ್ರೆಷಸ್ ಒನ್. ಇದಕ್ಕಿಂತ ಉತ್ತಮವಾದ ಜನ್ಮ ಮತ್ತೊಂದು ಇಲ್ಲ.
ಇಂತಹ ಅಮೂಲ್ಯವಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಮನುಷ್ಯ ಜನ್ಮ ನಮಗೆ ಯಾಕೆ ಬಂತು? ಪ್ರಶ್ನೆ ಮಾಡ್ಕೊಂಡಿದ್ದೀವ? ಬದುಕು ನಿರಂತರ ಹೋರಾಟ, ಬದುಕು ಅನಿವಾರ್ಯ ಹೋರಾಟ, ಬದುಕು ಸುಖ ದುಃಖಗಳ ಮಿಶ್ರಣ. ಇಂತಹ ಅನಿವಾರ್ಯವಾಗಿರ್ತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಹೋರಾಟ ಯಾಕೋಸ್ಕರ ಮಾಡ್ತಾ ಇದ್ದೇವೆ? ಬದುಕಿನಲ್ಲಿ ಆನಂದವನ್ನ ಹೊಂದುವುದಕ್ಕಾಗಿ. ತಿಳ್ಕೊಳ್ಳಿ, ಈ ಪ್ರಪಂಚದ ಎಲ್ಲ ಮನುಷ್ಯರ ಬದುಕಿನ ತಾತ್ಪರ್ಯ ಒಂದೇ, ಆನಂದ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಂದ್ರೆ ಬದುಕು ನಮಗೆ ಬಂದಿರುವುದು ಆನಂದವನ್ನು ಹೊಂದುವುದಕ್ಕಾಗಿ. ಆದರೆ ಎಂತಹ ಆನಂದವನ್ನು ನಾವು ಹೊಂದಬೇಕು ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ನಿರತಿಶಯವಾದ ಆನಂದ, ದುಃಖರಹಿತವಾದ ಆನಂದ, ಪರಿಪೂರ್ಣವಾದ ಆನಂದ, ಶಾಶ್ವತವಾದ ಆನಂದ. ನಮಗೆ ಆನಂದ ಸಿಗ್ತಾ ಇದೆ, ಯಾರಿಗೆ ಸಿಗ್ತಾ ಇಲ್ಲ ಹೇಳಿ? ಎಲ್ಲರಿಗೂ ಸಿಗ್ತಾ ಇದೆ. ಆದರೆ ನಮಗೆ ಸಿಗ್ತಕ್ಕಂಥ ಆನಂದ ಈ ಜೀವನದಲ್ಲಿ ನೋಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ, ಅವೆಲ್ಲವೂ ವಿಷಯಾನಂದ, ಕಂಡೀಷನಲ್ ಹ್ಯಾಪಿನೆಸ್. ಆದ್ರೆ ನಮಗೆ ಬೇಕಾಗಿದ್ದು ವಿ ವಾಂಟ್ ಅಬ್ಸಲ್ಯೂಟ್ ಹ್ಯಾಪಿನೆಸ್, ವಿ ವಾಂಟ್ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್, ವಿ ವಾಂಟ್ ಟ್ರೂ ಹ್ಯಾಪಿನೆಸ್, ವಿ ವಾಂಟ್ ಅನ್ಅಲಾಯ್ಡ್ ಹ್ಯಾಪಿನೆಸ್. ನಮಗೆ ಬೇಕಾಗಿದ್ದು ಶುದ್ಧವಾದ ಆನಂದ. ಈ ಆನಂದವನ್ನು ಹೊಂದಬೇಕು ಅಂತ ಆದ್ರೆ ಏನು ಬೇಕು? ನಮ್ಮಲ್ಲಿರತಕ್ಕಂತಹ ಪಶುತ್ವವನ್ನ ನೀಗಿಕೊಂಡು ಮಾನವತ್ವವನ್ನ ಸಂಪೂರ್ಣವಾಗಿ ವಿಕಾಸ ಮಾಡಿಕೊಂಡು ನಮ್ಮೊಳಗೆ ಇರತಕ್ಕಂಥ ದೈವತ್ವವನ್ನು ಅರಿತುಕೊಳ್ಳುವುದಕ್ಕಾಗಿಯೇ ನಮಗೆಲ್ಲರಿಗೂ ಕೂಡ ಈ ಪವಿತ್ರವಾಗಿರತಕ್ಕಂಥ ಅಮೂಲ್ಯವಾಗಿರತಕ್ಕಂಥ ಮನುಷ್ಯ ಜನ್ಮ ಬಂದಿದೆ. ನಮ್ಮಲ್ಲಿರತಕ್ಕಂತಹ ಅವಗುಣಗಳನ್ನ, ದುರ್ಗುಣಗಳನ್ನ, ಪಶುತ್ವವನ್ನ ಹೋಗಲಾಡಿಸಿಕೊಂಡು ಮಾನವತ್ವವನ್ನ ವಿಕಾಸ ಮಾಡಿಕೊಂಡು ದೈವತ್ವವನ್ನ ಅಂತರಂಗದಲ್ಲಿ ಅನುಭವದ ಮೂಲಕ ಅರಿತುಕೊಳ್ಳುವುದಕ್ಕಾಗಿಯೇ ನಮಗೆ ಈ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮ ಬಂದಿದೆ. ಅದು ಅರಿತುಕೊಂಡಾಗ ಮಾತ್ರ ನಮಗೆ ನಿಜವಾಗಿರತಕ್ಕಂಥ ಆನಂದ ಸಿಗ್ತಕ್ಕಂಥದ್ದು. ಅಲ್ಲಿವರೆಗೆ ನಿಮ್ಗೆ ಆನಂದ ಸಿಗತ್ತೆ, ಅದು ತಿಳ್ಕೊಳ್ಳಿ. ಏನು ಮಾಡಿದ್ರು ಬದುಕಿನಲ್ಲಿ ದುಃಖವನ್ನ, ಕಷ್ಟವನ್ನ, ನೋವನ್ನ, ಚಿಂತೆಯನ್ನ ನಿಗ್ರಹಿಸಲು, ಹೋಗಲಾಡಿಸಿಕೊಳ್ಳಲು ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಬದುಕಿನ ತಾತ್ಪರ್ಯ ಪುರುಷತ್ವವನ್ನು ಹೋಗಲಾಡಿಸಿಕೊಂಡು ಮಾನವತ್ವವನ್ನು ವಿಕಾಸ ಮಾಡಿಕೊಂಡು ದೈವತ್ವವನ್ನು ಅರಿತುಕೊಳ್ಳುವುದರಲ್ಲೇ ಬದುಕಿನ ತಾತ್ಪರ್ಯ ಇರತಕ್ಕಂಥದ್ದು. ಈ ಒಂದು ಕ್ರಿಯೆಯನ್ನು ನಾವು ಮಾಡ್ಕೊಳ್ಬೇಕು ಅಂತಾದರೆ ನಾವು ಅಂತರಂಗದಲ್ಲಿ ಉತ್ತಮವಾದ ಸಂಸ್ಕಾರವನ್ನ ಜಾಗೃತಗೊಳಿಸ್ಕೋಬೇಕು. ಸಂಸ್ಕಾರ ಅಂದ್ರೆ ಏನು? ಗುಣಾಧಾನಂ ದೋಷಾಪನಯನ ಮಿತಿ ಸಂಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಒಂದು ವಸ್ತುವಿನಲ್ಲಿ ಅಥವಾ ಒಂದು ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಅವಗುಣಗಳನ್ನ, ದೋಷಗಳನ್ನ ಹೋಗಲಾಡಿಸಿ ಆ ವಸ್ತುವಿಗೆ ಅಥವಾ ಆ ವ್ಯಕ್ತಿಗೆ ಗುಣವನ್ನು ಉಂಟು ಮಾಡುವುದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದು ಸಂಸ್ಕಾರ. ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ವ್ಯಕ್ತಿಯಲ್ಲಾಗಿರಬಹುದು, ಒಂದು ವಸ್ತುವಿನದಾಗಿರಬಹುದು, ಇರ್ತಕ್ಕಂಥ ದೋಷವನ್ನು ಹೋಗಲಾಡಿಸಿ ಗುಣವನ್ನು ಉಂಟು ಮಾಡೋದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದು ಸಂಸ್ಕಾರ. ಉದಾಹರಣೆಗೆ ನಿಮಗೆ ಒಳ್ಳೆಯ ಒಂದು ಬಂಗಾರದ ನೆಕ್ಲೆಸ್ ಸಮರ್ಪಣೆ ಮಾಡಬೇಕು ಅಮ್ಮನವರಿಗೆ ಅಂತ ಇರ್ತದೆ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಅಲ್ವಾ? ಎಲ್ಲಿಂದ ಬರ್ತಾ ಇದೆ? ಚಿನ್ನದ ಅದಿರು. ಚಿನ್ನದ ಅದಿರು ಹೇಗಿರ್ತದೆ? ಅದು ಕಲ್ಲು ಮಣ್ಣುಗಳಿಂದ ಮಿಶ್ರಿತವಾಗಿರುತ್ತದೆ. ಅದನ್ನ ಬೇರ್ಪಡಿಸಬೇಕು, ಮೊದಲು ದೋಷಗಳನ್ನ ದೂರ ಮಾಡಬೇಕು, ನಂತರ ಶುದ್ಧವಾದ ಚಿನ್ನ ಸಿಗ್ತಾ ಇದೆ. ಶುದ್ಧವಾದ ಚಿನ್ನದಿಂದ ನೆಕ್ಲೆಸ್ ಮಾಡ್ಲಿಕ್ಕಾಗತ್ತ? ಇಲ್ಲ, ಅದಕ್ಕೆ ಬೇಕಾಗಿರ್ತ ಕಾಪನ ಯಾಡ್ ಮಾಡಬೇಕಾಗ್ತದೆ. ಅಂದ್ರೆ ಒಂದು ನೆಕ್ಲೆಸ್ ಆಗ್ಬೇಕಾದ್ರೆ, ಆಭರಣ ಆಗ್ಬೇಕು ಅಂತ ಆದ್ರೆ ಎಲ್ಲೋ ಭೂಮಿಯ ಅಡಿಯಲ್ಲಿ ಸಾವಿರಾರು ಅಡಿಗಳ ಒಳಗೆ ಇರ್ತಕ್ಕಂಥ ಆ ಚಿನ್ನದ ಅದರನ್ನ ತೆಗೆದು ಅದರಲ್ಲಿರ್ತಕ್ಕಂಥ ಕಶ್ಮಲಗಳನ್ನ, ಮಣ್ಣು ಕಲ್ಲುಗಳನ್ನ ಎಲ್ಲ ಬೇರ್ಪಡಿಸಿ
ಸ್ವಲ್ಪ ಅಲ್ಪ ಪ್ರಮಾಣ ಸಿಗ್ತಕ್ಕಂಥ ಶುದ್ಧ ಚಿನ್ನವನ್ನಾಗಿ ಮಾರ್ಪಡಿಸಿ ನಂತರ ಅದಕ್ಕೆ ಗುಣ ತುಂಬ್ತಾ ಇದ್ರೆ ನೆಕ್ಲೆಸ್ ಮಾಡ್ಲಿಕ್ಕೆ, ಆಭರಣ ಮಾಡ್ಲಿಕ್ಕೆ. ಇದು ಸಂಸ್ಕಾರ. ಹಾಗೆಯೇ ನಮ್ಮಲ್ಲೂ ಕೂಡ ಅವಗುಣಗಳು, ದುರ್ಗುಣಗಳು ಬೇಕಾದಷ್ಟು ಇರ್ತದೆ. ಎಂತ ದೊಡ್ಡ ಮನುಷ್ಯನಾದರೂ ಕೂಡ ಕೆಲವೊಮ್ಮೆ ತಪ್ಪು ಮಾಡ್ತಾನೆ. ಯಾಕೆ ಗೊತ್ತುಂಟ ಅಂತ ಕಾರಣ ಇಷ್ಟೇ, ಮನಸ್ಸನ್ನು ಇಟ್ಟುಕೊಂಡು ಈ ಜೀವಾತ್ಮ ಈ ಜಗತ್ತಿನಲ್ಲಿ ಮನಸ್ಸು ಇಂದ್ರನನ್ನು ಇಟ್ಟುಕೊಂಡು ಪ್ರತಿ ಕ್ಷಣವೂ ಕೂಡ ವಿಷಯಾನಂದಕ್ಕಾಗಿ ಪರಿತಪಿಸ್ತಾ ಇರ್ತದೆ. ಈ ವಿಷಯ ವಸ್ತುಗಳಲ್ಲಿ ಸಿಗ್ತಕ್ಕಂಥ ಆನಂದಕ್ಕಾಗಿ ಹೊರ ಪ್ರಪಂಚದಲ್ಲಿ ಓಡ್ತಕ್ಕಂಥ ಮನಸ್ಸು ಪ್ರತಿ ಕ್ಷಣವೂ ಕೂಡ ಅತ್ಯಂತ ಚಂಚಲವಾಗಿದೆ, ದುರ್ಬಲವಾಗಿದೆ, ಅಷ್ಟೇ ಬಲವಿಲ್ಲವಾಗಿರೋದ್ರಿಂದ ಈ ಒಂದು ಮನಸ್ಸು ನಿರಂತರವಾಗಿ ನಮ್ಮ ಹಿಡಿತಕ್ಕೆ ಬಂತು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಸ್ಕಾರವನ್ನ ಕೊಡಲೇಬೇಕಾಗ್ತದೆ. ಅಂತಹ ಸಂಸ್ಕಾರವನ್ನ ಮನಸ್ಸಿಗೆ ಕೊಟ್ಟಾಗ ಅದು ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನ ದೂರ ಮಾಡಿ ಮಾನವತ್ವವನ್ನು ವಿಕಾಸ ಮಾಡಲಿಕ್ಕೆ ಪ್ರೇರಣೆನ ಕೊಟ್ಟು ನಮ್ಮೊಳಗೆ ಇರ್ತಕ್ಕಂಥ ದೈವತ್ವವನ್ನು ನನಗೆ ಅನುಭವದ ಮೂಲಕ ತಂದುಕೊಡ್ತದೆ. ಹೀಗೆ ಹೇಳಿ ನಿಮ್ಗೆ ಅರ್ಥ ಆಗತ್ತೆ ಗೊತ್ತಿಲ್ಲ. ವಿಚಾರ ಸಾಮೂಹಿಕವಾಗಿ ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗ್ತದೋ ಅಂತಹ ವಿಚಾರವನ್ನ ಪರರ ವಿಷಯದಲ್ಲಿ ನಾವು ಎಂದಿಗೂ ಮಾಡಲಿಕ್ಕೆ ಹೋಗಬಾರದು. ಇದು ಮಾನವತ್ವ. ಆತ್ಮವ ಸರ್ವಭೂತಾನಿ ಜಾನೀಯ. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂತ ಆದ್ರೆ, ಸುಳ್ಳು ಹೇಳೋದು ಅಂದ್ಕೊಳ್ಳಿ. ನಿಮ್ಮ ಊರ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ಒಳ್ಳೆ ಗೌರವ ಭಾವನೆ ಇರ್ತದೆ ನಿಮಗೆ? ಇಲ್ಲಲ್ವಾ? ಬೇರೆಯವರು ಸುಳ್ಳು ಹೇಳಿದರೆ ಅದನ್ನ ನಮ್ಮ ಅಂತಃಕರಣ ಒಪ್ಪಿಕೊಳ್ಳುವುದಿಲ್ಲ, ನಮ್ಮ ಅಂತರಂಗಕ್ಕೆ ನಮಗೆ ಅದು ಇಷ್ಟವಾಗುವುದಿಲ್ಲ. ಹೌದಲ್ವಾ? ಆದ್ದರಿಂದ ನಾವು ಸುಳ್ಳು ಹೇಳಬಾರದು. ಇದು ಮಾನವತ್ವ. ಬೇರೆಯವರು ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ, ಚಾಡಿ ಹೇಳಿದ್ರೆ, ಅಸೂಯೆ ಪಟ್ಟರೆ ನಿಮಗೆ ಇಷ್ಟ ಆಗ್ತದ? ಇಲ್ಲ. ಆದ್ದರಿಂದ ನೀವು ಚಾಡಿ ಹೇಳಬಾರದು, ನೀವು ಅಸೂಯೆ ಪಡಬಾರದು, ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡಬಾರದು. ಇದು ಮಾನವತ್ವ. ನಿಮ್ಮ ಊರಿನ ದೊಡ್ಡ ಜಮೀನ್ದಾರಿದ್ದಾರೆ, ಮಗನಿಗೆ ಮದುವೆ ಅಂತ ಕರೀತಾರೆ, ಹೋಗ್ತೀರಿ. ನೀವು ಸ್ವಲ್ಪ ಬಡವರು ಅಂದ್ಕೊಳ್ಳಿ, ಹೋಗ್ತೀರಿ, ನಿಮ್ಮನ್ನು ಮಾತಾಡಿಸೋದಿಲ್ಲ, ನೋಡಿದ್ರು ಹಾಗೆ ಹೋಗ್ತಾ ಇರ್ತಾರೆ. ನಿಮ್ಗೆ ಬೇಜಾರಾಗತ್ತೆ. ಆದ್ರೆ ಏನ್ ಮಾಡ್ಲಿಕ್ಕೆ, ದೊಡ್ಡ ಮನುಷ್ಯರು. 1 ವರ್ಷ ಕಳೀತದೆ, ಮತ್ತೆ ಕರೀತಾರೆ. ಏನ್ ಗೊತ್ತುಂಟ, ನನ್ನ ಮಗನಿಗೆ ಮಗ ಹುಟ್ಟಿದ್ದಾನೆ, ಮೊಮ್ಮಗ, ನಾಮಕರಣ ಮಾಡ್ತಾ ಇದ್ದೇವೆ, ಬನ್ನಿ ಅಂತ ಕರೀತಾರೆ. ನೀವು ಹೋಗ್ತೀರಾ? ಇಲ್ಲ. ಏನ್ ಹೇಳ್ತೀರಾ? ನಮ್ಮ ಮನೆಯಲ್ಲಿ ಗಂಜಿಗೆ ಗತಿ ಇದ್ದಿದ್ರೆ ತೊಂದರೆ ಇಲ್ಲ, ನಾನು ಮಾತ್ರ ಅವರ ಮನೆಗೆ ಹೋಗುವುದಿಲ್ಲ. ಅದರ ಅರ್ಥ ಏನು? ಶೋಷಣೆ ಎನ್ನುವುದು ನಮ್ಮ ಅಂತರಂಗಕ್ಕೆ ಇಷ್ಟವಾಗದೇ ಇರತಕ್ಕಂಥ ವಿಚಾರ. ಯಾರನ್ನು ಶೋಷಣೆ ಮಾಡಬಾರದು. ಜಾತಿಯ ಆಧಾರದಲ್ಲಿ, ಅಂತಸ್ತಿನ ಆಧಾರದಲ್ಲಿ, ಅಧಿಕಾರದ ಆಧಾರದಲ್ಲಿ, ವಯಸ್ಸಿನ ಆಧಾರದಲ್ಲಿ, ಪ್ರಭಾವದ ಆಧಾರದಲ್ಲಿ, ಹಾಗೆಯೇ ವಿದ್ಯೆಯ ಆಧಾರದಲ್ಲಿ ಸಹಮಾನವರನ್ನ ಶೋಷಣೆ ಮಾಡಬಾರದು. ಇದು ಮಾನವತ್ವ. ಅರ್ಥ ಆಯ್ತಲ್ಲ? ಮಾನವತ್ವ ಇಸ್ ಹೈಲಿ ಪ್ರಾಕ್ಟಿಕಲ್. ಇದು ನಿಜವಾದ ಮಾನವತ್ವ ರೂಢಿಸಿಕೊಳ್ಳತಕ್ಕದ್ದು. ಅದಕ್ಕೆ ಹೇಳ್ತಾ ಇದ್ದೇವೆ, ಯಾವ ವಿಚಾರ ಸಾಮೂಹಿಕವಾಗಿ ಸಮಾನವಾಗಿ ಎಲ್ಲ ಸಹಮಾನವರಿಗೂ ಅನ್ವಯ ಆಗ್ತದೋ ಅಂತಹ ವಿಚಾರವನ್ನ, ನಮಗದಿಷ್ಟ ಆಗಿಲ್ಲ ಅಂತಾದ್ರೆ ಅಂತಹ ವಿಚಾರವನ್ನ ಬೇರೆಯವರ ವಿಷಯದಲ್ಲಿ ನಾವು ಮಾಡಲಿಕ್ಕೆ ಹೋಗಬಾರದು. ಎಲ್ಲರೂ ಕೂಡ ಈ ಒಂದು ಅಂತರಂಗದ ಬೆಳಕನ್ನ ಕಂಡುಕೊಳ್ಳಿಕ್ಕೆ, ಈ ಮಾನವತ್ವವನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ, ದೈವತ್ವವನ್ನು ಅರಿತುಕೊಳ್ಳಿಕ್ಕೆ ನಮಗೆಲ್ಲರಿಗೂ ಕೂಡ ಭಜನೆ ಅನಾದಿ ಕಾಲದಿಂದಲೂ ಕೂಡ ಉತ್ತಮವಾಗಿರತಕ್ಕಂಥ ಮಾರ್ಗ ಆಗಿದೆ. ಆದ್ದರಿಂದ ನಾವು ಒಳ್ಳೆ ಮನುಷ್ಯರಾಗಬೇಕು. ವೈಯಕ್ತಿಕ ಹಿತವನ್ನು ಕಾಪಾಡಿಕೊಂಡು, ಕುಟುಂಬದ ಸೌಖ್ಯವನ್ನು ಕಾಪಾಡಿಕೊಂಡು, ಸಾಮಾಜಿಕ ಹಿತರಕ್ಷಣೆಯನ್ನು ಮಾಡಿಕೊಂಡು ಈ ಭೂಮಿಯಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಾದ್ರೆ ನಮ್ಮ ಸಂಸ್ಕಾರ ಉತ್ತಮವಾಗಿ ಜಾಗೃತ ಆಗಬೇಕು. ಅದಕ್ಕಾಗಿ ಭಜನೆ. ಈ ಸಂಸ್ಕಾರದ ಸಮಷ್ಟಿ ರೂಪವೇ ಸಂಸ್ಕೃತಿ. ಸಂಸ್ಕಾರ ಸಂಸ್ಕೃತಿ ಎರಡು ಒಂದೇ. ಅಂತರಂಗದಲ್ಲಿ ಒಳ್ಳೆಯ ಸಂಸ್ಕಾರ ವಿಕಾಸ ಆದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅದು ಸಮಾಜದಲ್ಲಿ ಒಳ್ಳೆಯ ಸಂಸ್ಕೃತಿಯಾಗಿ ನಮಗೆ ಕಾಣುತ್ತದೆ. ಅತ್ಯಂತ ವಿಶಾಲವಾಗಿರತಕ್ಕಂಥ, ವ್ಯಾಪಕವಾಗಿರತಕ್ಕಂಥ ಅರ್ಥ ಇದೆ. ಆದ್ರೆ ನಾವು ಕೆಳ ತಗೊಂಡ್ಬಂದು ಸಂಕುಚಿತ ಅರ್ಥದಲ್ಲಿ, ಮತೀಯ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ.
ಧರ್ಮ ಅಂದ್ರೆ ಏನು ಅಂತ ಹೇಳ್ತಾ ಇದೆ ಅಂದ್ರೆ ಕೇಳಿದ್ರೆ, ಸರ್ವ ಜನಕ್ಕೂ, ಸರ್ವಕಾಲಕ್ಕೂ, ಸರ್ವ ದೇಶಕ್ಕೂ ಸಮಾನವಾಗಿ ಅನ್ವಯ ಆಗ್ತಕ್ಕಂತಹ ಜೀವನದ ಮೌಲ್ಯಗಳನ್ನ ಪಾಲಿಸುವುದು ಧರ್ಮ. ಅದು ಧರ್ಮ. ಇದನ್ನ ನಾವು ಪಾಲಿಸ್ಬೇಕು. ಧರ್ಮ ಅನ್ಕೊಳ್ಳಿ, ಇಸ್ಲಾಂ ಧರ್ಮ, ಕ್ರೈಸ್ತವ ಧರ್ಮ, ಅದಕ್ಕಾದ ಧರ್ಮ ಎಲ್ಲ ಮತಗಳು, ಮತೀಯ ಭಾವನೆಗಳು, ನಂಬಿಕೆಗಳು ಅಷ್ಟೇ. ಆದ್ದರಿಂದ ಈ ಧರ್ಮ ಅಂತ ಹೇಳ್ತಕ್ಕ ನಮ್ಮನ್ನ ಕಾಪಾಡ್ತಾ ಇದೆ. ಸರ್ವಕಾಲಕ್ಕೂ, ಸರ್ವ ಜನಕ್ಕೂ, ಸರ್ವ ದೇಶಕ್ಕೂ ಸಮಾನವಾಗಿ ಅನ್ವಯ ಆಗ್ತಕ್ಕಂಥ ಜೀವನದ ಮೌಲ್ಯಗಳನ್ನು ಪಾಲಿಸುವುದು ಧರ್ಮ. ಸತ್ಯವನ್ನು ಹೇಳೋದು ಧರ್ಮ, ಅಹಿಂಸೆಯನ್ನು ಪಾಲಿಸುವುದು ಧರ್ಮ, ಪರೋಪಕಾರವನ್ನು ಮಾಡುವುದು ಧರ್ಮ. ಇವೆಲ್ಲವೂ ಧರ್ಮಗಳು. ಇಂತಹ ಧರ್ಮದ ಮೂರ್ತ ಸ್ವರೂಪವೇ ನಮ್ಮ ಧರ್ಮಸ್ಥಳ. ಬಂದ ನೋಡೆ ಗೋಪ ಬಂದ
ಕೃಷ್ಣ ಕೃಷ್ಣ ನಮಸ್ತೆ 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 ವಿಘ್ನ ವಿನಾಶಕ ಪಾದ ನಮಸ್ತೆ 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 ಏಕದಂತಲೇ ಲೋಕಜ್ಞಾನಲೇ ಏಕವಾಕ್ಯ ಪ್ರವೀಣಲೇ ಏಕದಂತಲೇ ಲೋಕಜ್ಞಾತಲೇ ಏಕವಾಕ್ಯ ಪ್ರವೀಣಲೇ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ವಕ್ರತುಂಡನೇ ಮಹಾಕಾಯನೇ ವಕ್ರಕೋಟಿ ಪ್ರದೀಪನೇ ವಕ್ರತುಂಡನೇ ಮಹಾಕಾಯನೇ ಅರ್ಧಕೋಟಿ ಪ್ರದೀಪನೇ ಚಕ್ರಧರ ಬ್ರಹ್ಮಪೂಜಿತ ರಕ್ತವಸ್ತ್ರಧರನೇ ಚಕ್ರಧರ ಬ್ರಹ್ಮಪೂಜಿತ ರಕ್ತವಂತಧಾರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗರೂಪನೇ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಸಾಂಬನ ಪ್ರೀತಿ ಪುತ್ರನೇ ರಾಮನ ಪ್ರೀತಿ ಪುತ್ರನೇ ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಭೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಶಕ ಭೂಷಿಕಾಶನ ಶೇಷಭೂಷಣ ಅಶೇಷ ವಿಘ್ನನಾಶಕ ದಾಸಪುರಂದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ ದಾಸಪುರದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗರೂಪನೇ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಸಾಂಬನ ಪ್ರೀತಿ ಪುತ್ರನೇ ರಾಮನ ಪ್ರೀತಿ ಪುತ್ರನೇ ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ ಶರಣು ಬೆನಕನೆ ಕನಕರೂಪನೆ ಸ್ವಾಮಿನೇ ಸಂಗರೂರನೆ
ರಾಮನ ಪ್ರೀತಿ ಪುತ್ರನೇ ಜನರಿಗೆ ಶರಣು ಬೆಳಗನೆ ನನಗರು ಬರಲಿ ಕಾಮಿನಿ ಸಂಗರುಳನೆ ಶರಣು ಬೆಳಗನೆ ನನಗರು ಬರಲಿ ಕಾಮಿನಿ ಸಂಗರುಳನೆ ರಾಮನ ಪ್ರೀತಿ ಪುತ್ರನೇ ರಾಮನ ಪ್ರೀತಿ ಪುತ್ರನೇ ರಾಮನ ಪ್ರೀತಿ ಪುತ್ರನೇ ರಾಮನ ಪ್ರೀತಿ ಪುತ್ರನೇ ಜನರಿಗೆ ಮಿತ್ರನೇ ಶರಣು ಬೆಳಗನೆ ನನಗರು ಕಾಮಿನಿ ಸಂಗರುಳನೆ ಶರಣು ಬೆಳಗನೆ ನನಗರು ಕಾಮಿನಿ ಸಂಗರುಳನೆ ಶರಣು ಬೆಳಗನೆ ನನಗರು ಕಾಮಿನಿ ಸಂಗರುಳನೆ ಕಾಮಿನಿ ಸಂಗರುಳನೆ ಕಾಮಿನಿ ಸಂಗರುಳನೆ ಕಾಮಿನಿ ಸಂಗರುಳನೆ ಕಾಮಿನಿ ಸಂಗರುಳನೆ बोलो सिद्धिविनायक स्वामी की मंजुनाथ स्वामी की भारत माता की झूलधर फणिवर शंकर पुरारे झूलधर फणिवर शंकर पुरारे ओम नमः शिवाय 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 सुंदर
भग्नि शशि भानु नेत्र हर हर पुरारे भग्नि शशि भानु नेत्र हर हर पुरारे हो भग्नि शशि भानु नेत्र विवाहना नीलकण्ठद विवाहना नीलकण्ठ शिव सोमशेखर शिव विषकण्ठधरा सोमशेखर शिव विषकण्ठधरा सोमशेखर शिव विषकण्ठधरा सोमशेखर शिव विषकण्ठधरा नत जनपाल ನಂಜುಂಡೇಶ್ವರ ಜನಪಾಲ ನಂಜುಂಡೇಶ್ವರ ಜನಪಾಲ ನಂಜುಂಡೇಶ್ವರ ಪುರಾರೆ ಶಂಕರ ಪುರಾರೆ ಕುಲಧರ ಪಣಿವರ ಶಂಕರ ಪುರಾರೆ ಓ ಪುರಾರೆ ಶಂಕರ ಪುರಾರೆ ಕುಲಧರ ಪಣಿವರ ಕಂಕಣ ಪುರಾರೆ ಸುಂದರ ದಯಾನಿದೆ ಮಂಗಳ ಗುಣಾನಿದೆ ಸುಂದರ ದಯಾನಿದೆ ಮಂಗಳ ಗುಣಾನಿದೆ ಸುಂದರ ದಯಾನಿದೆ ಮಂಗಳ ಗುಣಾನಿದೆ ಸುಂದರ ದಯಾನಿದೆ ಮಂಗಳ ಗುಣಾನಿದೆ ವಜ್ರ ಶಶಿ ಭಾನು ನೇತ್ರ ಹರ ಹರ ಪುರಾರೆ ವಜ್ರ ಶಶಿ ಭಾನು ನೇತ್ರ ಹರ ಹರ ಪುರಾರೆ ಜಯ ನಂದೀಶ್ವರ ಜಯ ಗಿರಿಜಾವರ ಜಯ ನಂದೀಶ್ವರ ಜಯ ಗಿರಿಜಾವರ ಜಯ ಪರಮೇಶ್ವರ ಶೈಲಗಿರೀಶ್ವರ ಜಯ